ಸ್ಯಾಂಡಲ್ವುಡ್ನಲ್ಲಿ ಭಾರಿ ಸಂಚಲನ ಮೂಡಿಸಿರುವ ಜೀವನ ಯಜ್ಞ ಚಿತ್ರವು ತೆರೆಗೆ ಬರಲು ಸಜ್ಜಾಗಿದೆ. ಕೆಆರ್ಎಸ್ ಕುಡ್ಲ ಕಂಬೈನ್ಸ್ ಲಾಂಛನದಲ್ಲಿ ಕಿರಣ್ ರೈ ಮತ್ತು ರಂಜನ್ ಶೆಟ್ಟಿ ನಿರ್ಮಿಸಿರುವ ಶಿವು ಸರಳೆಬಿಟ್ಟು ನಿರ್ದೇಶನದಲ್ಲಿ ಮೂಡಿಬಂದಿರುವ ಚಿತ್ರವು ನವೆಂಬರ್ 2ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಚಿತ್ರ ಬಿಡುಗಡೆಯ ಬಗ್ಗೆ ಮಾಹಿತಿ ನೀಡಿದ ಚಿತ್ರದ ನಿರ್ದೇಶಕ ಶಿವು ಸರಳೆಬಿಟ್ಟು ಅವರು ನವೆಂಬರ್ 2ರಂದು ಚಿತ್ರವು ಬಿಡುಗಡೆಗೊಳ್ಳಲಿದೆ. ಈ ಚಿತ್ರವು ಒಂದು ಪುಸ್ತಕದ ಪ್ರತಿಬಿಂಬ. ಒಂದು ಕತೆ ಓದುವಾಗ ನಮ್ಮ ಕಣ್ಣು, ಕಿವಿ, ಮೆದುಳು ಮತ್ತು ಮನಸ್ಸು ಕಥೆಯ ಮೇಲೆ ಹೇಗೆ ಪ್ರತಿಕೂಲ ಪರಿಣಾಮ ಬೀರೆ ಇನ್ನೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕತೆ ಅರ್ಥವಾಗುವಂತೆ ಮಾಡಿದ ಪ್ರಯತ್ನವೇ ಜೀವನ ಯಜ್ಞ. ಒಟ್ಟು 5 ದೃಷ್ಟಿಕೋನಗಳಲ್ಲಿ ಚಿತ್ರವನ್ನು ವಿಮರ್ಶಿಸಬಹುದು ಎಂದು ಹೇಳಿದರು. ಜೀವನ ಯಜ್ಞ ಈ ಚಲನಚಿತ್ರವನ್ನ ಇದೇ ಬರುವ ನವೆಂಬರ್ 2ರಂದು ಇಡೀ ಕರ್ನಾಟಕದ ಸುಮಾರು 100ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ನಾವು ತಯಾರು ಮಾಡಿದ್ದೇವೆ. ಇಡೀ ಕರ್ನಾಟಕದ ಹಾಗೆ ನಮ್ಮ ತುಳುನಾಡಿನ ಎಲ್ಲ ಜನರ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ಕೇಳುತ್ತಾ, ನಮ್ಮ ಮಂಗಳೂರಿನಲ್ಲೂ ಒಂದು 3 ಮಲ್ಟಿಪ್ಲೆಕ್ಸ್ PVR ಇರಬಹುದು, ಮತ್ತೆ ನಮ್ಮ ಸಿನಿಪಾಲಿಸ್ ಹಾಗೆ ಬಿಗ್ ಸಿನಿಮಾದಲ್ಲಿ ರಿಲೀಸ್ ಮಾಡಲಿಕ್ಕಿದ್ದೇವೆ. ನಮ್ಮ ಚಿತ್ರದಲ್ಲಿ 2 ನಾಯಕರಿದ್ದಾರೆ. ಒಬ್ಬರು ಶೈನ್ ಶೆಟ್ಟಿ ಅಂತ, ಹಲವಾರು ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿದ್ದಾರೆ, ಈಗಾಗಲೇ ಕೆಲವು ಚಲನಚಿತ್ರದಲ್ಲೂ ಅಭಿನಯಿಸಿದ್ದಾರೆ. ಹಾಗೆ ಇನ್ನೊಬ್ಬರು ಮನೋಜ್ ಪುತ್ತೂರ್ ಅಂತ, 2 ನಾಯಕಿಯರಿದ್ದಾರೆ. ಒಬ್ಬರು ಮೈಸೂರಿನವರು ಆದ್ಯ ಆರಾಧನೆ. ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ನಟಿ ಅನ್ವಿತಾ ಸಾಗರ್, ಸಂಗೀತ ನಿರ್ದೇಶಕ ಆಶ್ಲೆ ಮೈಕಲ್, ಸಹಾಯಕ ನಿರ್ದೇಶಕ ಕಾರ್ತಿಕ್ ಕುಂದರ್ ಮತ್ತಿತರರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.